ಔಷಧಿ ತಗೊಳ್ಳೋಕೆ ಹಣ ಇಲ್ಲ ಅಂತ ಇನ್ಮೇಲೆ ಯೋಚನೆ ಮಾಡಬೇಕಾಗಿಲ್ಲ. ಯಾಕಂದ್ರೆ ಪುತ್ತೂರಿನ ದರ್ಬೆ ಬಳಿ ಜನ ಔಷಧಿ ಕೇಂದ್ರ ಇಂದು ಆರಂಭವಾಗಿದೆ. ಸರ್ಕಾರಿ ಜನ ಔಷಧಿ ಕೇಂದ್ರ ಅಂತ ಭಯ ಪಡಬೇಡಿ. ಯಾಕೆ, ಇಲ್ಲೇನಿದೆ ಸ್ಪೆಷಲ್ ಅಂತೀರಾ? ಇದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಮೋದಿ ಈ ಒಂದು ಹೆಸರು ಕೇಳಿದ್ರೆ ಸಾಕು, ಅದೆಷ್ಟೋ ಜನರ ಮನಸ್ಸಲ್ಲಿ ಭಕ್ತಿ ಗೌರವ ಮೂಡುತ್ತೆ. ಯಾಕಂದ್ರೆ ಮೋದಿಯವರು ಭಾರತದ ಪ್ರಧಾನಮಂತ್ರಿಯಾಗಿ ಅದೆಷ್ಟೋ ಯೋಜನೆಗಳನ್ನ ತಮ್ಮ ದೇಶದ ಜನತೆಗಾಗಿ ಅನುಷ್ಠಾನ ಮಾಡಿದ್ದಾರೆ. ಭ್ರಷ್ಟಾಚಾರ ನಿರ್ಮೂಲನೆ, ತಂತ್ರಜ್ಞಾನ ಉದ್ಯಾನಗಳ ನಿರ್ಮಾಣ, ನೀತಿ ಆಯೋಗ ಮುಂತಾದ ಕಾರ್ಯವೈಖರಿಗಳ ಮೂಲಕ ಭಾರತೀಯರ ಮನಮಾತಾಗಿದ್ದಾರೆ. ಅಷ್ಟೇ ಅಲ್ಲದೆ ಭಾರತೀಯರ ಆರೋಗ್ಯದ ಕಾಳಜಿ ವಹಿಸಿ ಆಯುಷ್ಮಾನ್ ಕಾರ್ಡ್, ಜನೌಷಧ ಮಳಿಗೆಗಳನ್ನು ಸ್ಥಾಪಿಸಿದ್ದಾರೆ. ನಾವು ಎಷ್ಟೇ ಆರಾಮವಾಗಿದ್ರೂ ಒಂದಲ್ಲ ಒಂದು ದಿನ ನಮಗೆ ಆರೋಗ್ಯದ ಬಾಧೆ ಖಂಡಿತವಾಗಿಯೂ ಕಾಣಿಸಿಕೊಳ್ಳುತ್ತೆ. ಆಗ ನಾವು ಮೊದಲು ಹೋಗೋದೇ ಆಸ್ಪತ್ರೆಗೆ. ಅದರಲ್ಲೂ ಕೆಲವು ಸರ್ಕಾರಿ ಆಸ್ಪತ್ರೆಗಳ ವ್ಯವಸ್ಥೆ ಸರಿ ಇಲ್ಲ ಅಂತ ಗೊತ್ತಾದ್ರೂ ಕೊನೆಗೆ ಉಳಿಯೋದು ಒಂದೇ ಆಯ್ಕೆ, ಅದುವೇ ಖಾಸಗಿ ಆಸ್ಪತ್ರೆ. ಕೈಯಲ್ಲಿ ಎಷ್ಟು ಹಣ ಇದೆ ಅಂತಾನು ಯೋಚಿಸದೆ ಒಮ್ಮೆ ಆರೋಗ್ಯ ಸರಿ ಆಗ್ಲಿ ಅಂತ ಖಾಸಗಿ ಆಸ್ಪತ್ರೆಯ ಮೆಟ್ಟಿಲು ಹತ್ತಿಯೇ ಬಿಡ್ತೇವೆ. ಆದ್ರೆ ಅಲ್ಲಿ ಸಿಗೋ ಟ್ರೀಟ್ಮೆಂಟ್ ಮಾತ್ರ ತುಂಬಾನೇ ದುಬಾರಿ. ಅದರಲ್ಲೂ ಗುಳಿಗೆಗಳಿಲ್ಲದೆ ಬದುಕೋದೇ ಕಷ್ಟ ಅನ್ನೋರಿಗಂತೂ ಪ್ರತಿ ವಾರ, ಪ್ರತಿ ತಿಂಗಳು ಔಷಧಿಗೆ ಹಣ ಹೊಂದಿಸೋದೇ ಒಂದು ಹರಸಾಹಸವಾಗಿದೆ. ಇಂತಹ ಕಷ್ಟ ನನ್ನ ದೇಶದ ಜನರಿಗೆ ಬರಬಾರ್ದು ಅಂತಾನೆ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಕೇಂದ್ರಗಳನ್ನ ಪ್ರಾರಂಭಿಸಿದ್ರು. ಈಗ ಇದೇ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ ಪುತ್ತೂರಿನ ದರ್ಬೆ ಬಳಿಯ ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘದ ಕಟ್ಟಡದಲ್ಲಿ ಇಂದು ಉದ್ಘಾಟನೆಗೊಂಡಿದೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ರಿಜಿಸ್ಟರ್ಡ್ ಹಾಗೂ ವಿವೇಕಾನಂದ ಪಾಲಿಟೆಕ್ನಿಕ್ ನೆಹರು ನಗರ ಪುತ್ತೂರು ಇದರ ಸಹಯೋಗದಲ್ಲಿ ಆರಂಭಗೊಂಡ ಈ ಜನೌಷಧ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮವನ್ನ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ ಭಟ್ ಕಲ್ಲಡ್ಕ ಹಲವು ಗಣ್ಯರ ಉಪಸ್ಥಿತಿಯಲ್ಲಿ ನೆರವೇರಿಸಿದ್ರು. ಇನ್ನು ಮುಂದೆ ಎಲ್ಲರಿಗೂ ಇಲ್ಲಿಯೇ ಕೈಗೆಟಕುವ ಬೆಲೆಯಲ್ಲಿ ಶ್ರೇಷ್ಠ ಗುಣಮಟ್ಟದ 900ಕ್ಕೂ ಅಧಿಕ ಔಷಧಿಗಳು ಲಭ್ಯವಿದೆ. ಮತ್ತೊಂದು ಜನೌಷಧಿ ಕೇಂದ್ರ ಪ್ರಾರಂಭ ಆಗಿದೆ. ಶಿವರಂಜನರಮ್ಮ ಆತ್ಮೀಯ ಮಿತ್ರರು ಇಲ್ಲಿ ನಗರದಲ್ಲಿ 2ನೇದು, ಒಟ್ಟು ಈ ಜಿಲ್ಲೆಯಲ್ಲಿ 3ನೇ ಜನೌಷಧಿ ಕೇಂದ್ರ ಇದು. ನಾನು ಆಗಲೂ ಉಲ್ಲೇಖ ಮಾಡಿದ್ದೆ, 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಹಿನ್ನೆಲೆ ಇದ್ದಂಥದ್ದೇ ನಮ್ಮತನ, ನಮ್ಮ ಚಿಂತನೆ, ನಮ್ಮ ಯೋಚನೆ, ನಮ್ಮ ಕಲ್ಪನೆಗಳು, ನಮ್ಮ ತಂತ್ರಗಳು. ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಅರ್ಥನೇ ಹಾಗೆ, ಅದು ಇರಬೇಕು ಅಂತ. ಆದರೆ ಸುಮಾರು 6.5 ದಶಕಗಳ ಕಾಲ ನಮ್ಮತನ ಇರಲಿಲ್ಲ, ಎಲ್ಲ ವಿದೇಶಿಯನ್ನೇ ಅವಲಂಬನೆ ಮಾಡ್ತಾಯಿದ್ದು. ನಮ್ಮ ವಸ್ತುಗಳನ್ನು ನಾವು ತಯಾರು ಮಾಡೋದ್ರಲ್ಲಿ ಹಿಂದೆ ಬಿದ್ದಿದ್ದೇವೆ. ನಮ್ಮ ಯೋಚನೆಗಳನ್ನು, ನಮ್ಮ ಶಿಕ್ಷಣದ ವ್ಯವಸ್ಥೆ ಎಲ್ಲದರಲ್ಲಿಯೂ ನಾವು ಅವರನ್ನೇ ಅವಲಂಬಿತವಾಗಿರುವಂಥ ಒಂದು ಅತ್ಯಂತ ಕೆಟ್ಟದಾದಂಥ ರೀತಿಯ ಒಂದು ಸ್ವಾತಂತ್ರ್ಯ ನಮಗೆ ಸಿಕ್ಕಿತು ಅಂತ ಅಂದ್ಕೊಳ್ತೇನೆ ನಾನು. ಆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಬಂದ ಮೇಲೆ ಅವರದನ್ನು ಭಾರಿ ದೊಡ್ಡ ಪ್ರಮಾಣದಲ್ಲಿ ನಮ್ಮತನವನ್ನು ತರುವಂಥ ಒಂದು ಪ್ರಯತ್ನ ಹಂತ ಹಂತದಲ್ಲೇ ಮಾಡಿದರು. ಅದರಲ್ಲಿ ಒಂದು ಜನೌಷಧಿ. ಸರ್ವಸಾಮಾನ್ಯನಿಗೆ ಇವತ್ತು ಅವನ ಆರೋಗ್ಯ ಚೆನ್ನಾಗಿರಬೇಕು, ರೋಗ ಬರೋದು ಬರ್ತಾ ಇರ್ತದೆ, ಅದು ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು ಸ್ವಲ್ಪ ಕಷ್ಟ. ಆ ಸಂದರ್ಭದಲ್ಲಿ ಅವನಿಗೆ ಔಷಧಿ ಬೇಕಾಗ್ತದೆ. ಔಷಧಿಗೆ ಹೋದಾಗ ವಿಪರೀತ ಬೆಲೆ, ಯಾಕೆಂದರೆ ಅದೆಲ್ಲ ಬ್ರ್ಯಾಂಡ್ ಆಗಿರ್ತಾರೆ. ಆ ಬ್ರ್ಯಾಂಡ್ ಔಷಧಿಯನ್ನೇ ತಗೊಳ್ಬೇಕು. ನಾನು ಅದಕ್ಕೆ ಉಲ್ಲೇಖ ಮಾಡಿದ್ದು, ಒಂದು ಪ್ಯಾರಾಸಿಟಮಾಲ್ ಅಂತ ಅದರ ಮೂಲ ಔಷಧಿ. ಪ್ಯಾರಾಸಿಟಮಾಲ್ ಅಂತ ಹೆಸರಿನಲ್ಲೇ ನಾವು ಮಾಡ್ಬೋದು, ಆದರೆ ಅದಕ್ಕೆ ಕಾಲ್ಪಾಲ್ ಅಂತ ಹೆಸರಿಟ್ಟು ಅದು ಇನ್ಯಾವುದೋ ಒಂದು ಬ್ರ್ಯಾಂಡ್ ನೇಮ್ ಇಟ್ಟದರಿಂದಾಗಿ ಅದರ ಬೆಲೆ ವಿಪರೀತ ಹೆಚ್ಚಾಗಿದೆ. ಅದಕ್ಕೆ ಮಾಡುವಂಥ ಪ್ಯಾಕೆಟ್ಸ್ಗಳಿರ್ಬೋದು ಅಥವಾ ವ್ಯವಸ್ಥೆಗಳಿರ್ಬೋದು, ಅದರ ಪರಿಣಾಮ ಸರ್ವಸಾಮಾನ್ಯ ಒಬ್ಬ ಅದನ್ನು ಖರೀದಿ ಮಾಡೋದು ಕಷ್ಟ. ಒಂದು ಸಣ್ಣ ಜ್ವರ ಬಂದರೆ ಒಂದು ಪ್ಯಾರಾಸಿಟಮಾಲ್ ತಗೊಂಡ್ರೆ ಸಾಕಾಗ್ತದೆ, ಆದರೆ ಅವನು ತಗೊಳ್ಳಿಕ್ಕೆ ಹೋದಾಗ ಅದು ವಿಪರೀತ ಬೆಲೆ ಇರ್ತದೆ. ಅದಕ್ಕೆ ಅವನ ಬದುಕೇ ಕಷ್ಟ ಆಗಿಬಿಡ್ತದೆ. ಆ ಹಿನ್ನೆಲೆಯಿಂದ
ಸಾಮಾನ್ಯ ಜನರಿಗೆ ತಲುಪಬೇಕು. ಅದಕ್ಕೆ ಒಳ್ಳೆ ಪ್ರಾಡಕ್ಟ್ ನಮ್ಮ ದೇಶದಲ್ಲಿ ಎಲ್ಲವನ್ನೂ ತಯಾರು ಮಾಡಲಿಕ್ಕೆ ಆಗ್ತದೆ. ತಮಗೀಗಾಗಲೇ ಗೊತ್ತಿರ್ಬೋದು, ಚೀನಾ ನಮ್ಮ ದೇಶ ಮೇಲೆ ಮತ್ತೊಮ್ಮೆ ಆಕ್ರಮಣ ಮಾಡಲಿಕ್ಕೆ ಹೊರಟಾಗ ಎಲ್ಲವನ್ನು ನಮ್ಮದನ್ನಾಗಿ ತರಬೇಕು ಅಂತ ಯೋಚನೆ ಹೊರಟು ನಮ್ಮ ದೇಶದ ಜನ ಅದಕ್ಕೆ ಸ್ಪಂದಿಸಿದರು. ಎಲ್ಲ ಹಂತದಲ್ಲಿ ನಾವೀಗ ಅಭಿವೃದ್ಧಿ ಕಡೆಗೆ ನಮ್ಮ ದೇಶದ ಅಭಿವೃದ್ಧಿಯನ್ನು ಕಣ್ಣ ಮುಂದೆ ಇಟ್ಟುಕೊಂಡು ಮೇಲಕ್ಕೆ ಏರ್ತಾ ಇರುವಂಥದ್ದು ಕಾಣ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಜನೌಷಧಿ ಕೂಡ ಆ ರೀತಿ ಬರ್ತಾಯಿದೆ. ನಮ್ಮದನ್ನು ನಾವೇ ತಯಾರು ಮಾಡಿ ನಾವೇ ಕೊಡ್ತಾ ಇದ್ದೇವೆ, ಬ್ರ್ಯಾಂಡಿಗೆ ಹೋಗೋದಿಲ್ಲ ನಾವು ಅಂತ ಹೇಳೋದ್ರ ಮುಖಾಂತರ ಅತ್ಯಂತ ಕಡಿಮೆ ಬೆಲೆಗೆ 10%, 15% ಬೆಲೆಗೆ ಒಂದು ಪ್ಯಾರಾಸಿಟಮಾಲ್, ಬ್ರ್ಯಾಂಡ್ ಪ್ಯಾರಾಸಿಟಮಾಲ್ ಸಿಕ್ಕೋದಕ್ಕಿಂತ ಒಂದು 15-20% ಬೆಲೆಗೆ ಅದೇ ರೀತಿಯ ಒಳ್ಳೆಯ ಔಷಧಿ ಸಿಗ್ತಾ ಇದೆ. ಆದ್ರೆ ಔಷಧಿ ಮಳಿಗೆಗಳನ್ನ ಮೇಂಟೈನ್ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಸರ್ಕಾರಿ ಆಸ್ಪತ್ರೆ ಅಂದಾಗ್ಲೇ ಹಿಂದೇಟು ಹಾಕುವ ಜನ ಇನ್ನು ಸರ್ಕಾರದ ಔಷಧಾಲಯಕ್ಕೆ ಬರೋಕೆ ಎಷ್ಟು ಬಾರಿ ಯೋಚನೆ ಮಾಡಲ್ಲ ಹೇಳಿ. ಆದ್ರೆ ಇಲ್ಲಿಗೆ ಬರೋರು ತುಂಬಾ ಯೋಚನೆ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ಜನೌಷಧ ಮಳಿಗೆಗೆ ಉತ್ತಮ ಸಪ್ಲೈ ಚಾನೆಲ್ಗಳಿಂದ ಔಷಧಿಗಳು ಸಿಗ್ತಿವೆ. ಇದ್ರ ಬಗ್ಗೆ ನಾವು ಜಾಸ್ತಿ ಹೇಳೋದಕ್ಕಿಂತ ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಪರಿಯೋಜನೆ ಮಾರುಕಟ್ಟೆಯ ಹಿರಿಯ ಅಧಿಕಾರಿ ಡಾಕ್ಟರ್ ಅನಿಲಾ ದೀಪಕ್ ನೀಡಿದ ಸಂಪೂರ್ಣ ಮಾಹಿತಿಯನ್ನ ನೀವೇ ಕೇಳಿ. ಪ್ರಧಾನಮಂತ್ರಿ ಜನೌಷಧಿ ಪರಿಯೋಜನೆಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಪ್ರಮಾಣದಲ್ಲಿ ಬೆಳವಣಿಗೆ ಆಗಿದೆ. ಕಳೆದ 2-3 ತಿಂಗಳಲ್ಲಿ ಇಲ್ಲಿ ಓಪನ್ ಆದಂತಹ ಜನೌಷಧಿ ಕೇಂದ್ರಗಳು, ಇಲ್ಲಿ ಆದಂತಹ ಸೇಲ್ಸ್, ಇದು ಗಣನೀಯ ರೀತಿಯಲ್ಲಿ ಬೆಳವಣಿಗೆ ಆಗಿದೆ. ಇಡೀ ಕರ್ನಾಟಕ ಇವತ್ತು ಭಾರತ ದೇಶದಲ್ಲೇ ಪ್ರತಿಯೊಂದು ವಿಚಾರದಲ್ಲಿ, ಜನೌಷಧಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ವಿಚಾರದಲ್ಲಿ ಸೇಲ್ಸಲ್ಲಾಗಲಿ ಅಥವಾ ಉತ್ತಮ ಜನೌಷಧಿ ಕೇಂದ್ರಗಳನ್ನು ಹೊಂದಿರೋ ರೀತಿಯಲ್ಲಾಗಲಿ ಇವತ್ತು ಮೊದಲನೆಯ ಸ್ಥಾನದಲ್ಲಿದೆ. ಸೇಲ್ಸಿಗೆ ಸಂಬಂಧಪಟ್ಟ ಹಾಗೆ, ಈಗ ಸಪ್ಲೈಗೆ ಸಂಬಂಧಪಟ್ಟ ಹಾಗೆ ಮೊದಲು ಜನೌಷಧಿಯ ಒಳಗಡೆ ಸಪ್ಲೈಗೆ ಸಂಬಂಧಪಟ್ಟ ಹಾಗೆ ತುಂಬ ಇಶ್ಯೂಸ್ ಇತ್ತು. ಆದರೆ ಈಗ 90% ಎಲ್ಲ ರೀತಿಯ ಸಪ್ಲೈ ಆಗ್ತಾ ಇದೆ. ನಮ್ಮಲ್ಲಿ 3 ಸಪ್ಲೈ ಚಾನೆಲ್ಗಳಿದೆ. ಒಬ್ಬರು ಬ್ಯಾಂಗ್ಳೂರಲ್ಲಿದ್ದಾರೆ ಡಿಸ್ಟ್ರಿಬ್ಯೂಟರು, ಇನ್ನೊಬ್ಬರು ಡಿಸ್ಟ್ರಿಬ್ಯೂಟರು ಮೈಸೂರಲ್ಲಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಒಂದು ದೊಡ್ಡ ವೇರ್ ಹೌಸ್ ಚೆನ್ನೈಯಲ್ಲಿದೆ. ಈ 3 ಚಾನೆಲ್ಗಳನ್ನು ಅತ್ಯಂತ ಸರಿಯಾದ ರೀತಿಯಲ್ಲಿ ಯಾವ ಜನೌಷಧಿ ಕೇಂದ್ರಗಳು ಬಳಸ್ಕೊಳ್ತಾರೋ ಅಂತಹ ಜನೌಷಧಿ ಕೇಂದ್ರಗಳಲ್ಲಿ ಯಾವುದೇ ರೀತಿಯ ಸಪ್ಲೈ ಇಶ್ಯೂ ಆಗೋದಿಲ್ಲ. ಇದು ಒಂದನೇ ವಿಚಾರ. ಎರಡನೇದಾಗಿ ಜನೌಷಧಿ ಕೇಂದ್ರದಲ್ಲಿ ಇನ್ವೆಂಟ್ರಿ ಮೇಂಟೈನ್ ಮಾಡುವಂಥದ್ದು ಅಂತಂದರೆ 3-4 ತಿಂಗಳಿಗೆ ಬೇಕಾದಂತಹ ಔಷಧಿಗಳ ಸ್ಟಾಕ್ ಇಟ್ಟುಕೊಳ್ಳಬೇಕು. ಈ ಸ್ಟಾಕನ್ನು ಇಟ್ಟುಕೊಳ್ಳದ ಸಂದರ್ಭದಲ್ಲಿ ಅಂಥ ಜನೌಷಧಿ ಕೇಂದ್ರಗಳಿಗೆ ಸಪ್ಲೈ ತೊಂದರೆ ಆಗುತ್ತೆ. ಕೆಲವೊಂದು ವಿಚಾರದಲ್ಲಿ ಏನು ಅಂತಂದರೆ, ಕೇಂದ್ರ ಸರ್ಕಾರದಿಂದ ಜನೌಷಧಿ ಕೇಂದ್ರವನ್ನು ತೆರೆಯೋದಕ್ಕೆ ಮೊದಲು 2.5 ಲಕ್ಷದಷ್ಟು ಇನ್ಸೆಂಟಿವ್ ಇತ್ತು. ಈಗ 5 ಲಕ್ಷದಷ್ಟು ಇನ್ಸೆಂಟಿವ್ ಕೊಡ್ತಾರೆ. ಕೇವಲ ಈ ಇನ್ಸೆಂಟಿವನ್ನೇ ಪಡೆಯುವುದಕ್ಕೋಸ್ಕರ ಓಪನ್ ಮಾಡಿದಂತಹ ಜನೌಷಧಿ ಕೇಂದ್ರಗಳು ಸಪ್ಲೈಯಲ್ಲಿ ಇಶ್ಯೂ ಇದೆ ಅಂತ ಹೇಳ್ತಾರೆ. ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾನು ಏನು ಹೇಳೋದು ಅಂದರೆ, ಕೇಂದ್ರ ಸರ್ಕಾರದ ವತಿಯಿಂದ ಜನೌಷಧಿಯ ಒಳಗಡೆ ಎಲ್ಲ ನಾವು ಪ್ರಭುತ್ವಗೊಳಿಸಿದ್ದೇವೆ. ಕೇಳಿದ್ರಲ್ಲ ವೀಕ್ಷಕರೇ, ಇನ್ಮುಂದೆ ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಮಳಿಗೆಯಿಂದ ಔಷಧಿಗಳನ್ನ ಖರೀದಿಸೋದಕ್ಕೆ ಯೋಚನೆ ಮಾಡಬೇಕಾಗಿಲ್ಲ. ಈಗ ಜನೌಷಧ ಮಳಿಗೆಗಳಲ್ಲಿ ಯಾವುದೇ ಕಂಪ್ಲೇಂಟ್ಸ್ಗಳಿಲ್ಲ. ಹಾಗಾಗಿ ಯಾವುದೇ ಭಯವಿಲ್ಲದೆ ಜನೌಷಧ ಮಳಿಗೆಗೆ ಹೋಗಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಬೇಕಾದ ಔಷಧಿಗಳನ್ನ ಪಡ್ಕೊಂಡು ಆರಾಮವಾಗಿರಿ. ಕ್ಯಾಮರಾ ಪರ್ಸನ್ ಪ್ರಜ್ವಲ್ ಜೊತೆ ಭರತ್, ಕಹಳೆ ನ್ಯೂಸ್, ಪುತ್ತೂರು.